ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತುರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್, ಹಾಗೇನೆ ನಾರನ್ಸ್, ಅವರ್ ಡೈಲಿ ಬ್ರೆಡ್, ಅವರ್ ಡೈಲಿ ಫುಡ್. ಎಲ್ರಿಗೂ ಕೂಡ ಟೇಸ್ಟಿಯಾಗಿರೋ ಫುಡ್ ಬೇಕು ಅನ್ನೋ ಆಸೆ ಇರುತ್ತೆ. ಹಾಗೆ ಪ್ರಿಪೇರ್ ಮಾಡೋದು ಒಂಚೂರು ಕಷ್ಟ ಅಂತ ಕೂಡ ಅನಿಸ್ಬೋದು. ತುಂಬ ಜನರಿಗೆ ವೆರೈಟಿ ಆಫ್ ಡಿಶಸ್ನ ತಯಾರಿ ಮಾಡೋದು ಕೂಡ ಒಂದು ಹಾಬಿ ಇದ್ದ ಹಾಗೆ ವಿಭಿನ್ನವಾಗಿ ಡಿಶಸ್ಗಳನ್ನು ತಯಾರು ಮಾಡ್ತಾ ನಮಗೂ ಕೂಡ ಹೇಳ್ಕೊಡೋಕೆ ಅಂತ ಇವತ್ತು ನಮ್ಮ ಜೊತೆ ಜಯಂತಿ ಅಮ್ಮ ಬಂದಿದ್ದಾರೆ. ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಜಯಂತಿ ಅಮ್ಮ ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ಹುಷಾರಿದ್ದೀನಿ. ತುಂಬ ಟೈಮ್ ಆಯಿತು ಸೊ ಮತ್ತೆ ಹೇಗೆ ನಡೀತದೆ ಎಲ್ಲ ಕೆಲಸ? ಇವಾಗ ಸೀಸನ್ ಇದೆಯಾ? ಈಗ ಸೀಸನ್ ಇದೆ. ಹಾಂ. ಸೊ ಏನು ಮಾಡ್ತಾ ಇದ್ದೀರಿ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ? ಉತ್ತರ ಕರ್ನಾಟಕದ್ದು ಚರ್ಮುರಿದು ಒಂದು ಚಾಟ್ ಮಸಾಲ ಥರ. ಅಮ್ಮ ಉತ್ತರ ಕರ್ನಾಟಕ ಹೋಗಿ ಬಂದ್ರೆ ಹೇಗೆ? ಇಲ್ಲ, ಹೋಗ್ಲಿಲ್ಲ. ಸೊ ಹಾಗೆ ಕಲ್ತ್ಕೊಂಡು ನಮ್ಗೆ ಮಾಡ್ಕೊಡ್ತಾ ಇದ್ದೀರಾ? ಓಕೆ, ಹಾಗಾದ್ರೆ ಹೋಗೋಣ ಅಡುಗೆ ಮನೆಗೆ ಬನ್ನಿ. ಅಮ್ಮ, ಈಗ ಹಾಗಾದ್ರೆ ಇದರಿಂದ ಉತ್ತರ ಕರ್ನಾಟಕ ಶೈಲಿಯಲ್ಲಿ ನೀವು ಮಾಡೋ ಅನ್ಸ್ತಲ್ಲ. ನಮ್ಮ ಕಡೆ ಕುರ್ಲು ಪಚ್ಚಡಿ, ಕುರ್ಲರಿ ಈ ತರ ಎಲ್ಲ ಮಾಡ್ತಾರೆ, ಚರ್ಮುರಿ ಮಾಡ್ತಾರೆ. ಸೊ ಇದು ಹಾಗೆ ಇರುತ್ತಾ? ಹಾಗೆ ಇರುತ್ತೆ, ಆದ್ರೆ ಒಗ್ಗರಣೆ ಹಾಕಿ ಇದನ್ನು ಹಿಂಡಿ ಹಾಕುದು. ಓಕೆ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ನಿಮ್ಗೆಂತ ಬೇಕು? ನನಗೆ ಒಂದು ಬನಲೆ ಬೇಕು, ಮತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕಬೇಕು. ನೀರು ಫಸ್ಟ್ ಹಾಕುವ? ಹೌದು. ಓಕೆ, ಇದಕ್ಕೆ ಹಾಕೋದಾ? ಅದಕ್ಕೆ ಹಾಕಿ. ತುಂಬಾ ನೆನಿಬೇಕಾದು? ಇಲ್ಲ, ಒಂದು 5 ನಿಮಿಷ ನೆನೆದ್ರೆ ಸಾಕು. ಅಂದ್ರೆ ಆಗಲೇ ಹಿಂಡಿ ಇದು ಸ್ಮೂತ್ ಉಂಟಲ್ಲ. ಹೌದು. ಬೇಕಾ? ನೀರು ಹಾಕಿದಾಗಲೇ ಅದು ಸ್ಮೂತ್ ಆಗಿ ಕಡಿಮೆ ಆಗುತ್ತೆ ಅಲ್ವಾ? ಹೌದೌದು. ಸ್ವಲ್ಪ ಹೊತ್ತಾಗ ಎಲ್ಲ ಕಡಿಮೆ ಆಗ್ತದೆ. ಈಗ ಫಸ್ಟಿಗೆ ಸ್ವಲ್ಪ ತೇಳ್ತದೆ. ಹೌದು. ಜಾತ್ರೆಗೆಲ್ಲ ಹೋಗಿ ಬಂದ್ರೆ ಈ ತರದೇ ಇದ್ರೆ ಏನೋ ಸಂಕೇತ ಇಲ್ಲ ಅಂತಾನೆ ಫೀಲ್ ಆಗುತ್ತೆ. ಹೌದೌದು. ಚರ್ಮುರಿ ತಿಂದೆಲ್ಲ ಇದಾಯ್ತಲ್ಲ, ಈ ತರ ಮಾಡಿ ಒಂದ್ಸಲ ಮಾಡುವ ಅಂತ. ಅಷ್ಟಿದೆ ನೋಡಿ, ಇಷ್ಟು ಸ್ವಲ್ಪ ಆಯ್ತು. ಈಗ ಒಂದು ಚಿಕ್ಕದಾಗ್ತದಲ್ಲ ಹಿಂಡಿ, ನೀರಲ್ಲಿ ಹಿಂಡಿರಿಗೆ ಅವಲಕ್ಕಿ ಇದೆಲ್ಲ ಒಂದೇ ರೀತಿ ಆಗುತ್ತಲ್ಲ ಅಷ್ಟೇ. ಈಗ ಒಂದು ಬನಲಿಟ್ಟು ಸ್ವಲ್ಪ ಎಣ್ಣೆ ಹಾಕಬೇಕು. ಹೌದಾ? ಗ್ಯಾಸ್ ಆನ್ ಮಾಡ್ಕೊಳ್ಳ? ಆಯ್ತು. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಎಷ್ಟು ಎಣ್ಣೆ ಬೇಕು? ಸ್ವಲ್ಪ ಸಾಕು. ಸಾಕಾ? ಈಗ ಸಾಸಿವೆ ಹಾಕುವ. ಚಟಪಟ ಆದ ನಂತರ ಕರಿಬೇವು ಹಾಕುವ. ನಾನು ದೂರ ನಿಲ್ತೇನೆ. ನಿಮಗೆ ಗೊತ್ತಲ್ಲ ನಂಗೆ ಯಾವಾಗ್ಲೂ ಭಯ ಅಂತ. ನೀವು ಯಾವಾಗ ಒಗ್ಗರಣೆ ಹಾಕ್ತಾ ಇದ್ರು ನಾನು ಸ್ವಲ್ಪ ದೂರಕ್ಕೆ ಹೋಗಿ. ಹೌದೌದು. ಚಟ್ಪಟ ಆಯ್ತಲ್ಲ? ನೆಲಕಡಲೆ ಹಾಕುವ. ನೆಲಕಡಲೆ ಹಾಕ್ಬೇಕಾ? ಓಕೆ. ಇಲ್ಲೇ ಒಟ್ಟಿಗೆ ಹುರ್ಕೊಳ್ಳೋದಲ್ವಾ? ಮೊದಲೇ ಏನು ಹುರ್ಕೊಂಡು ಇಟ್ಕೊಂಡಿರೋದಿಲ್ಲ. ಸ್ವಲ್ಪ ಕಾಯ್ಲಿಕ್ಕೆ ಜಾಸ್ತಿ ಹೊತ್ತುಂಟಲ್ಲ, ಅದಕ್ಕೆ ನಾನು ಸಿಗದೆ ತುಂಬಾ ದಿನ ಆಯ್ತಲ್ಲ ನಿಮ್ಗೆ. ನಾನು ಅನ್ಕೊಂಡೆ ನೀವು ಉತ್ತರ ಕರ್ನಾಟಕಕ್ಕೆ ಹೋಗಿ ಇದನ್ನ ಕಲ್ತ್ಕೊಂಡ್ ಬಂದ್ರೇನೋ ಅಂತ.
ಇಲ್ಲ ನಾನು ಕೇಳ್ತಾ ಇದ್ದೇನೆ ನಿಮ್ಮನ್ನು. ಹಾ ಬರೋಬ್ಬರ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೆ. ಜಯಂತಿ ಅಮ್ಮ ನೆನಪಾಗ್ತಾ ಇದ್ರು, ಅಡ್ಗೆ ಮನೆಯಲ್ಲಿ ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತಾ ಇದ್ವಲ್ಲ ಅಂತ. ಈಗ ಸ್ವಲ್ಪ ಕರಿಬೇವು ಹಾಕುವ. ಹಾ ನೀರಲ್ಲಿ ತೊಳ್ದದಲ್ಲ ಹಾ ಹಾಗಿರುತ್ತೆ. ಹಾಗೆ ಸೌಂಡ್ ಕೂಡ ಜಾಸ್ತಿ ಇದೆ. ಎಣ್ಣೆಗೂ ನೀರಿನ ಪಾಸ ಸ್ವಲ್ಪ ಬಿದ್ರೆ ಚಟ್ಪಟ್ ಅಂತ ಆಗುತ್ತೆ. ಈಗ ನೀರುಳ್ಳಿ ಹಾಕುವ. ಓಕೆ, ಈರುಳ್ಳಿ ಬ್ರೌನ್ ಬರಬೇಕಾ? ಬ್ರೌನ್ ಆಗಬೇಕಂತಿಲ್ಲ, ಸ್ವಲ್ಪ ಸಾಕಾಗುತ್ತೆ. ಫ್ರೈ ಆಗಬೇಕು. ಟೊಮೊಟೊ ಹಾಕುವ. ಓಕೆ, ಸ್ವಲ್ಪ ಗರಂ ಮಸಾಲೆ. ಗರಂ ಮಸಾಲ ಪೌಡರ್. ಹೌದು, ಸ್ವಲ್ಪ ಫ್ರೈ ಆಗಲಿ, ನಂತರ ಹಾಕು. ಸ್ವಲ್ಪ ಗರಂ ಮಸಾಲೆ ಹಾಕುವ. ಗರಂ ಮಸಾಲ ಹಾಕಬೇಕಾ? ಅರುಣಾರವರ ಗರಂ ಮಸಾಲ ಪೌಡರ್ ಸಾಕಾ? ಸ್ವಲ್ಪ ಹಾಕಿ, ಸ್ವಲ್ಪ ಖಾರ. ಇದು ಆಫ್ ಮಾಡುವ. ಚಿಕ್ಕದು ಮಾಡುವ. ಸ್ವಲ್ಪ ಲಿಂಬೆ ರಸ ಹಾಕುವ. ಸ್ವಲ್ಪ ಉಪ್ಪು ಹಾಕುವ. ನಂತರ ಇದು ಹಾಕುವ. ಅದನ್ನು ಹಾಕೊಳ್ತೀರಾ? ಇವಾಗ ಮಿಕ್ಸ್ ಮಾಡ್ಕೊಳ್ಳೋದು. ನಮ್ಮ ಕಡೆ ಚರಂಬುರಿ ಆದ್ರೆ ಬಿಸಿ ಮಾಡ್ಕೊಳ್ಳೋದಿಲ್ಲ, ಈ ತರ ಒಗ್ಗರಣೆ ಹಾಕುದು. ಹೌದೌದು, ಸೊ ನಾರ್ಮಲ್ ಆಗಿ ಜಾತ್ರೆಯಲ್ಲೆಲ್ಲ ಸಿಗ್ತದಲ್ಲ, ಹೌದು, ಅದು ಸಹ ಒಳ್ಳೇದಾಗ್ತದೆ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಇದ್ದ. ಹೌದು, ಆಫ್ ಮಾಡು. ಓಕೆ, ಆಯ್ತಾ? ಈಗ ಅಲ್ಲಿಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಸೇವ್ ಹಾಕಿದರೆ ಆಯ್ತು. ಹಾಂ ಹಾಕು, ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕು. ಓಕೆ, ಕೊನೆಯದಾಗಿ ಸೇವ್ ಹಾಕೊಳ್ಳೋದಲ್ಲ? ಬೇಕಿದ್ರೆ ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕ್ಬೋದು. ಹಾಂ, ಸ್ವಲ್ಪ ಸ್ವೀಟ್ನೆಸ್ ಬರ್ತದೆ. ಓಕೆ. ಕೆಲವರಿಗೆ ಅದಾಗುದಿಲ್ಲ, ಅದಕ್ಕೆ ನಾನು ಸಕ್ಕರೆ ಹಾಕಲಿಲ್ಲ. ಖಾರ ಇಷ್ಟಪಡ್ತಾರೆ ಕೆಲವರು. ಹೌದು. ಸೊ ಇಲ್ಲಿ ಗರಂ ಮಸಾಲ ಖಾರನೇ ಸಾಕಾಗುತ್ತೆ ಅಲ್ವಾ? ಒಂಚೂರು ಸಕ್ಕರೆ ಹಾಕಿದರೆ ಟೇಸ್ಟ್ ಆಗ್ತದೆ. ಓಕೆ, ಮತ್ತು ಲಾಸ್ಟ್ ಮೇಲೆ ಗಾರ್ನಿಷಿಗೆ ಹಾಕುವ. ಓಕೆ. ಉತ್ತರ ಕರ್ನಾಟಕದ ಚರ್ಮುರಿ ರೆಡಿಯಾಗಿದೆ. ಥ್ಯಾಂಕ್ ಯು ಅಮ್ಮ. ಇದು ಉತ್ತರ ಕರ್ನಾಟಕ ಶೈಲಿಯ ಚರ್ಮುರಿ. ನಮ್ಮಲ್ಲಿ ನಾವೆಲ್ಲರೂ ಕೂಡ ಚರ್ಮುರಿಯನ್ನು ಟೇಸ್ಟ್ ಮಾಡಿರ್ತೇವೆ, ಬಟ್ ಇದೊಂಥರ ಡಿಫ್ರೆಂಟ್ ಆಗಿ ಮಾಡ್ಕೊಂಡು ಬಂದಿದ್ದಾರೆ. ಸ್ಟೆಪ್ಸ್ ಕೂಡ ಹಾಗೆ ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಪ್ರಿಪೇರ್ ಮಾಡಿರೋ ಅಂಥದ್ದು. ಸೊ ಹೇಗೆ ರೆಡಿಗೆ ಮಾಡಿದ್ರು ಅನ್ನೋದನ್ನು ನೀವು ಇನ್ನೊಂದ್ಸಲ ನೋಡ್ಕೊಂಡು ಬನ್ನಿ. ಚುರ್ಮುರಿ ತಯಾರಿಸೋ ವಿಧಾನ: ಮೊದಲು 1 ಬೌಲ್ ಕಡಲೆಪುರಿಗೆ ನೀರು ಹಾಕಿ ನೆನೆಸಿ ಹಿಂಡಿ ತೆಗೆಯಿರಿ. ನಂತರ ಬಾಣಲೆಗೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಸಾಸಿವೆ, ನೆಲಗಡಲೆ, ಕರಿಬೇವು ಹಾಕಿ ಒಗ್ಗರಣೆ ಮಾಡಿಕೊಂಡು ಈರುಳ್ಳಿ, ಟೊಮ್ಯಾಟೊ ಹಾಕಿ ಹುರಿಯಿರಿ. ನಂತರ ಅರುಣ ಗರಂ ಮಸಾಲ ಪುಡಿ, ನಿಂಬೆ ರಸ, ರುಚಿಗೆ ತಕ್ಕಷ್ಟು ಉಪ್ಪು, ನೆನೆಸಿದ ಕಡಲೆಪುರಿ ಹಾಕಿ ಹುರಿಯಿರಿ. ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಗೂ ಸೇವ್ ಉದುರಿಸಿ ಸರ್ವ್ ಮಾಡಿ. ಉತ್ತರ ಕರ್ನಾಟಕ ಶೈಲಿಯ ಚುರ್ಮುರಿ. ನೋಡಿದ್ರಲ್ಲ ವೀಕ್ಷಕರೇ, ಉತ್ತರ ಕರ್ನಾಟಕ ಶೈಲಿಯಲ್ಲಿ ಚರುಮುರಿ ಮಾಡೋದು ಹೇಗೆ ಅಂತ ತಿಳ್ಕೊಂಡು ಬಂದ್ವಿ. ನೆಕ್ಸ್ಟ್ ಯಾವ ರೆಸಿಪಿ ನಮಗೋಸ್ಕರ ಕಾಯ್ತಾ ಇದೆ ನೋಡ್ಕೊಂಡು ಬರೋಣ. ಅದಕ್ಕೂ ಮೊದಲು ನೀವು ತಗೊಳ್ಳಿ ಪುಟ್ಟದಾದ ಬ್ರೇಕ್. ಬ್ರೇಕ್ನ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿಬ್ರೈಡ್ ಟೂತ್ ಪೇಸ್ಟ್ ಆ್ಯಂಡ್ ಟೂತ್ ಬ್ರಷಸ್, ಲವ್ ಮಾಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರ್, ಹಾಗೇನೆ ನಾರನ್ಸ್ ಅವರ್ ಡೈಲಿ ಬ್ರೆಡ್ ಅವರ್ ಡೈಲಿ ಫುಡ್.
ಸೊ ನೆಕ್ಸ್ಟ್ ಚರ್ಮುರಿ ಆಯಿತು, ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾರೆ, ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ, ಬನ್ನಿ ಕೇಳೋಣ. ಅಮ್ಮ ನೆಕ್ಸ್ಟ್ ಎಂತ ಮಾಡ್ತಾ ಇದ್ದೀರಾ? ಅಷ್ಟೇ ಗೋಧಿ ಹಿಟ್ಟು ಮತ್ತು ಕ್ಯಾರೆಟ್ ಹಾಕಿ ಒಂದು ಜ್ಯೂಸ್ ಮಾಡುವ. ಗೋಧಿ ಹಿಟ್ಟಿಂದ ಜ್ಯೂಸ್ ಮಾಡ್ಲಿಕ್ಕಾಗುತ್ತಾ ಅಂದರೆ? ಓಕೆ, ಸೊ ಏನು ಬೇಕು ನಿಮಗೆ? ಫಸ್ಟ್ ಬಾಣಲೆ ಬೇಕು. ಬಾಣಲೆ ಸ್ವಲ್ಪ ಬೇಕಾ? ಅದು ಹುರಿಬೇಕು. ಓಕೆ, ಡ್ರೈ ಆಗಿ ಹುರ್ಕೊಂಡು ಬಿಡೋದಾ? ಗೋಧಿ ಹಿಟ್ಟಿನ ಜ್ಯೂಸ್ ನಾನು ಫಸ್ಟ್ ಟೈಮ್ ಕೇಳ್ತಾ ಇರೋದು. ಇದು ಹಾರ್ಲಿಕ್ಸ್, ಅದು ಸಹ ಗೋಧಿ ಹಿಟ್ಟಲ್ಲ. ಗೋಧಿ ಹಿಟ್ಟಲ್ಲ, ಅದು ಗೋಧಿ ನೆನೆಸಿ ಮೊಳಕೆ ಬರಿಸಿ ಅದು ಒಣಗಿಸಿ ಎಲ್ಲ ಮಾಡೋದು. ಗೋಧಿಯಲ್ಲೇ ಮಾಡೋದು. ಇದು ಸ್ವಲ್ಪ ಹಿಟ್ಟಲ್ಲಿ ಮಾಡುವ ಅಂತ. ಇದಕ್ಕೆ ಕ್ಯಾರೆಟ್ ಅಂತಂದ್ರೆ ಬೇರೆ ಯಾವ್ದು ಸಹ ಹಾಕ್ಬೋದು. ಬಾಳೆಹಣ್ಣು ಹಾಕ್ಬೋದು, ಚಿಪ್ಪಡ್ ಹಾಕ್ಬೋದು. ಎಲ್ಲವನ್ನು ಬೇಯಿಸ್ಕೋಬೇಕಾ? ಬೇಯಿಸಿ ಅಲ್ಲ, ಚಿಪ್ಪಡೆಲ್ಲ ಬೇಯಿಸ್ಬೇಕಂತ ಇಲ್ಲ. ಕ್ಯಾರೆಟ್ ಸ್ವಲ್ಪ ಬೇಯಿಸಿ ಹಾಕುವ, ಹಾಕಿದ್ರೆ ಒಳ್ಳೇದಾಗ್ತದೆ. ಹಸಿ ಕ್ಯಾರೆಟ್ ಹಾಕ್ತಾರೆ ಅಲ್ವಾ? ಹಾಕ್ತಾರೆ, ಅದು ಮಾತ್ರ ಸ್ಮೆಲ್ ಸ್ಮೆಲ್ ಸಹ ಮತ್ತೆ ಬಾಯಿಗೆ ಸಿಗ್ತದೆ. ಅದು ಸ್ವಲ್ಪ ಬೇಯಿಸಿ ಮಿಕ್ಸಿಯಲ್ಲಿ ಹಾಕಿದ್ರೆ ಅದು ನೈಸ್ ಆಗ್ತದೆ. ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಹುರಿದು ಮತ್ತೆ ಇದಕ್ಕೆ ನೀರು ಹಾಕಬೇಕು. ಸ್ವಲ್ಪ ನೀರಾ? ಈಗ ಬೇಡ, ಸ್ವಲ್ಪ ಹುರಿಯುವಾಗ ಸ್ವಲ್ಪ ರೋಸ್ಟ್ ಆಗಲಿ. ಒಂಚೂರು ಕಲರ್ ಚೇಂಜ್ ಆಗುತ್ತೆ ಅಲ್ವಾ? ಹೌದು, ಆಗ ಸ್ಮೆಲ್ ಬರ್ತದೆ, ಒಳ್ಳೆ ಪರಿಮಳ ಹುರಿದದ್ದು ಬರ್ತಾ ಉಂಟಲ್ಲ. ಹೌದು, ಸ್ವಲ್ಪ ನೀರು ಹಾಕಿ. ಓಕೆ, ಸೊ ಇಷ್ಟು ನಾವು ಫ್ರೈ ಮಾಡಿದ್ಮೇಲೆ ನೀರು ಹಾಕಬೇಕು. ನೀರು ಎಷ್ಟು ಹಾಕಬೇಕಾಗುತ್ತೆ? ಸ್ವಲ್ಪ ಸಾಕಾ? ಇದು ಇದಾಗಬೇಕು, ಸ್ವಲ್ಪ 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 ಹಾಕಬೇಕಾ? ಅದೊಂದು ಹದಾಕ್ ಬರಬೇಕಾ? ಹೌದು, ಅದು ಒಟ್ಟಿಗೆ ಮುದ್ದೆಗೆ ಬರಬೇಕು. ಸ್ವಲ್ಪ ಹಾಕಿ ಅದಾದ್ಮೇಲೆ ಅದರಲ್ಲಿ ಸ್ವಲ್ಪ ಬೇಯಬೇಕು. ಸಾಕು. ಇದನ್ನ ನಾವು ಮಾಡಿ ಇಟ್ಕೊಂಡು ಬಿಡ್ಬೋದಾ ಮೊದಲೇ? ಹೌದು, ಮಾಡಿ ಫ್ರಿಜ್ಜಲ್ಲಿ ಇಟ್ಟು ಸ್ವಲ್ಪ ಹೊತ್ತು ಕೂಲ್ ಆಗ್ತದಲ್ಲ, ಹಾಗೆ ಕುಡಿಬೋದು. ಓಕೆ, ಯಾರು ಗೆಸ್ಟ್ ಬರುವಾಗ ಮೊದಲೇ ಮಾಡಿಟ್ಟು ಮತ್ತೆ ಕೊಡ್ಬೋದು. ಮದಿನ ಬೇಕಾದ್ರೆ ಇಟ್ಕೋಬಹುದು. ಮದಿನ ಇಡ್ಲಿಕ್ಕೆ ಆಗುದಿಲ್ಲ, ಒಂದೆರಡು ದಿನ ಅಷ್ಟೇ. ಅಂದ್ರೆ ಫ್ರೆಶ್ ಮಾಡಿ ಕುಡಿದ್ರೆ ಒಳ್ಳೇದಲ್ವ, ಇಟ್ಟು ಕುಡಿಯೋದು. ಇದರಲ್ಲೇನು ನಮ್ದು ಇದಿಲ್ಲಲ್ಲ, ನಾವು ಅಂಗಡಿಯಲ್ಲಿ ತಂದದಲ್ಲೆಲ್ಲ ಕೆಮಿಕಲ್ ಇರ್ತದೆ. ಇದು ನಾವೇ ಮಾಡಿ ನಾವೇ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದಾಗಿ ಮಕ್ಕಳಿಗೆ ಸಹ ಕೊಡ್ಬೋದು. ನೀರು ಒಂದು ಎಕ್ಸ್ಟ್ರಾ ಆಡ್ ಮಾಡ್ಕೊಳ್ತೀವಿ, ಅದು ಎಕ್ಸ್ಟ್ರಾ. ಈಗ ಸಾಕು, ಇದು ಕೆಳಗಿಡುವ. ಓಕೆ, ಸ್ವಲ್ಪ ಕ್ಯಾರೆಟ್ ಸ್ವಲ್ಪ ಬೇಯಲಿಕ್ಕಿಡುವ. ಈಗ ಕ್ಯಾರೆಟ್ ಸ್ವಲ್ಪ ಬೇಯಲಿಕ್ಕಿಡುವ. ಸ್ವಲ್ಪ ನೀರು ಹಾಕಿ. ಇವಾಗ ಕ್ಯಾರೆಟ್ ಅನ್ನು ಕೂಡ ಬೇಯಿಸ್ಕೊಳ್ಬೇಕು. ಹಸಿ ಹಾಕಿದ್ರೆ ಅದೊಂದು ಅಷ್ಟೊಂದು ಇದಾಗುದಿಲ್ಲ, ಬೇಯಿಸಿ ಹಾಕಿದ್ರೆ ಒಳ್ಳೇದಾಗ್ತದೆ. ಕ್ಯಾರೆಟ್ ಜ್ಯೂಸ್ ನನಗೆ ತುಂಬ ಇಷ್ಟ. ಸೊ ಕ್ಯಾರೆಟ್, ಬೀಟ್ರೂಟು ಮತ್ತೆ ಆ್ಯಪಲ್ ಅದು ಹಾಕಿ ಮಾಡ್ಬೋದು ಅಲ್ವಾ, ಚೆನ್ನಾಗಿರುತ್ತೆ. ರೀಸೆಂಟಾಗಿ ಎಲ್ಲಾದರೂ ಹೋದ್ರಾ ಈ ಗ್ಯಾಪಲ್ಲಿ? ಹೋಗ್ತಿಲ್ಲ. ಜಾತ್ರೆ ಎಲ್ಲ ಫಂಕ್ಷನ್ಸ್ ಎಲ್ಲ ಇತ್ತಾ? ಜಾತ್ರೆಗೆಲ್ಲ ಹೋಗಿದೆ. ಕಂಕನಾಡಿ, ಗರಡಿ ತುಂಬ ಸೀಸನ್ ಅಲ್ಲ ಜಾತ್ರೆಗಳ ಸೀಸನ್. ಹೌದೌದು. ಇದು ಚಿಪ್ಪಡೆಲ್ಲ ಹಾಕಿದ್ರೆ ಬೇಯಿಸ್ಬೇಕಂತೆಲ್ಲ, ಹಾಗೆ ನಾವು ಹಸಿಯಾಗಿ ಹಾಕಬಹುದಲ್ಲ. ಬಾಳೆಹಣ್ಣು, ಈ ಬೀಟ್ರೂಟ್ ಎಲ್ಲ ಬೀಟ್ರೂಟ್ ಸಹ ಸ್ವಲ್ಪ ಬೇಯಿಸ್ಕೊಳ್ಬೇಕು. ಫ್ರೂಟ್ಸ್ ಹಾಕಿದ್ರೆ ಅದು ಬೇಯಿಸ್ಬೇಕು. ಹೌದು, ಅದು ಟೇಸ್ಟ್ ಕೂಡ ಇದಂದ್ರೆ ಬಾಯಿಗೆ ಸ್ವಲ್ಪ ಸಿಗ್ತದೆ, ಹಸಿ 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 ಹಸಿ. ಮತ್ತೆ ಸ್ವಲ್ಪ ತೆಂಗಿನಕಾಯಿ ನಾರು ಆ ಥರ ಸಿಗ್ತದೆ ಹಸಿ ಹಾಕಿದ್ರೆ. ಕ್ಯಾರೆಟ್ ಎಲ್ಲ ಒಳ್ಳೇದು ಕಣ್ಣಿಗೆಲ್ಲ. ಮನೇಲೆ ನಾವು ಇದನ್ನ ಪ್ರಿಪೇರ್ ಮಾಡ್ಕೊಳ್ಳೋದ್ರಿಂದ ಇನ್ನೂ ಹೆಲ್ದಿ ಆಗಿರುತ್ತೆ ಅಲ್ವಾ. ಸೊ ಕ್ಯಾರೆಟ್, ಗೋಧಿ ಹಿಟ್ಟು ಎಲ್ಲ ಕೂಡ ಹೆಲ್ದಿ, ಆ್ಯಂಡ್ ಹಾಲು ಕೂಡ ಬಳಸ್ತಾ ಇದ್ದೇವೆ. ಇದು ಸ್ವಲ್ಪ ತಣ್ಣಗಾಗಲಿ, ನಂತರ ಈಗ ಮಿಕ್ಸಿಗೆಲ್ಲ ಇದೆಲ್ಲ ಹಾಕುವ. ಓಕೆ, ಹಾಗಾದ್ರೆ ಈಗ ನಿಮಗೆ ಮಿಕ್ಸಿ ಜಾರ್ ಬೇಕಲ್ಲ? ಹೌದು, ಇದು ಗೋಧಿ ಹಿಟ್ಟಿದು ಆಗ ನಾವು ಆಗ ನಾವಾಗ ಬಿಸಿ ಮಾಡ್ಕೊಂಡಿರೋದು. ಮತ್ತೆ ಸಕ್ಕರೆ ಹಾಕುವ. ಓಕೆ, ಸ್ವಲ್ಪ ಹಾಲು ಹಾಕುವ. ಸ್ವಲ್ಪ ಹಾಲು ಹಾಕಿ ಗ್ರೈಂಡ್ ಮಾಡುವ. ಮತ್ತೆ ಮತ್ತೆ ಹಾಕುವ ಹಾಲು. ಸಾಕು ಹಾಲು? ಸಾಕು. ಕ್ಯಾರೆಟ್ ಹಾಕುವ, ಈಗ ಇದು ತಣ್ಣಗಾಗ್ತದಲ್ಲ. ಇದನ್ನ ಇವಾಗ ಗ್ರೈಂಡ್ ಮಾಡೋದು.
ರೆಡಿ ಆಗಿದೆ, ನೀವು ಒಂದ್ಸಲ ನೋಡ್ಕೊಳ್ಳಿ. ಸೊ ಇದಕ್ಕೆ ಇವಾಗ ಹಾಲು ಮಿಕ್ಸ್ ಮಾಡೋದಾ? ಇದು ಹಸಿ ಹಾಲಾ? ಹಸಿ ಹಾಲು ಬಿಸಿ ಮಾಡಿದ್ರೆ ಸಾಕ್ತದೆ, ಬಿಸಿ ಮಾಡಿ ತಣ್ಣಗೆ ಮಾಡಿದ್ರೆ ಸಾಕ್ತದೆ ಹಾಲು. ಹಸಿ ಹಾಲು ಸಾಕ್ಬೋದು, ಇದೆಲ್ಲ ಹಾಕುವ ಹಾಲು. ಬೇಸಿಗೆ ಕಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ಅಲ್ವಾ? ಹೌದೌದು. ಇಷ್ಟು ದಪ್ಪ ಬೇಡಾದ್ರೆ ಸ್ವಲ್ಪ ನೀರು ಹಾಕ್ಬೋದು. ಜ್ಯೂಸ್ ಕ್ಯಾರೆಟ್ ಮತ್ತು ಗೋಧಿ ಹಿಟ್ಟಿದ್ದು. ಥ್ಯಾಂಕ್ ಯು. ಸೊ ತುಂಬ ಶೆಕೆ, ಹೊರಗಡೆ ಅಂತೂ ಹೋಗೋಕ್ಕೆ ಸಾಧ್ಯ ಆಗ್ತಿಲ್ಲ. ಏನಾದರೂ ತಂಪಾಗಿರೋವಂಥ ಐಟಮ್ಸನ್ನು ಹಾಗೆ ಕುಡಿದ್ಬಿಡೋಣ, ತಿಂದ್ಬಿಡೋಣ ಅಂತಲೇ ಅನ್ನಿಸ್ತಾ ಇರುತ್ತೆ. ಇದೊಂಥರ ಸ್ಪೆಷಲ್ ಅಂತ ಹೇಳ್ಬೋದು. ಗೋಧಿ ಹಿಟ್ಟನ್ನು ಬಿಸಿ ಮಾಡಿ, ಕ್ಯಾರೆಟನ್ನು ಬಿಸಿ ಮಾಡಿ, ಹಾಲು ಹಾಕಿ ಮಾಡಿರೋವಂತಹ ಜ್ಯೂಸ್, ತುಂಬಾ ಹೆಲ್ದಿ ಆಗಿರೋವಂಥ ಜ್ಯೂಸ್ ಮನೆಯಲ್ಲಿ ಫಟಾಫಟ್ ಅಂತ ರೆಡಿ ಮಾಡ್ಕೋಬೋದು. ಹೇಗೆ ರೆಡಿ ಮಾಡಿದ್ರು ಅನ್ನೋದನ್ನು ನೀವು ಒಂದ್ಸಲ ನೋಡ್ಕೊಂಡು ಬನ್ನಿ. ಗೋಧಿ ಹಿಟ್ಟು ಹಾಗೂ ಕ್ಯಾರೆಟ್ ಜ್ಯೂಸ್. ಮೊದಲಿಗೆ 1 ಕಪ್ ಗೋಧಿ ಹಿಟ್ಟನ್ನು ಘಮ ಬರುವವರೆಗೂ ಹುರಿಯಿರಿ. ನಂತರ ಸ್ವಲ್ಪ ನೀರು ಹಾಕಿ ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಇನ್ನೊಂದೆಡೆ ಕ್ಯಾರೆಟ್ ಹೋಳುಗಳನ್ನು ಮುಳುಗುವಷ್ಟು ನೀರು ಹಾಕಿ ಬೇಯಿಸಿ. ತಣ್ಣಗಾದ ನಂತರ ಕ್ಯಾರೆಟ್ ಹಾಗೂ ಗೋಧಿ ಹಿಟ್ಟು, ಸಕ್ಕರೆ, ಹಾಲು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಇನ್ನುಳಿದ ಹಾಲನ್ನು ಸೇರಿಸಿ ಚೆನ್ನಾಗಿ ಕಲಸಿಕೊಂಡು ಸರ್ವ್ ಮಾಡಿ. ಗೋಧಿ ಹಿಟ್ಟು ಹಾಗೂ ಕ್ಯಾರೆಟ್ ಜ್ಯೂಸ್. ಅಮ್ಮ, ಇವಾಗ ಉತ್ತರ ಕರ್ನಾಟಕ ಶೈಲಿಯಲ್ಲಿ ಚರ್ಮುರಿ ಕೂಡ ರೆಡಿ ಇದೆ, ಇಲ್ಲಿ ಜ್ಯೂಸ್ ಕೂಡ ರೆಡಿ ಇದೆ. ಫಸ್ಟ್ ನಾವು ಚರ್ಮುರಿ ಟೇಸ್ಟ್ ಮಾಡ್ಕೊಂಡು ಬಿಡೋಣವಾ? ಸಾಕಾಗಿದೆ. ನಾನೇ ಖಾಲಿ ಮಾಡಿಬಿಡ್ತೇನೆ ಅನ್ಸುತ್ತೆ. ಸಂಜೆಗೆಲ್ಲ ಚೆನ್ನಾಗಿರುತ್ತೆ ಅಲ್ಲ, ಟೀ ಟೈಮ್ಗೆಲ್ಲ. ಸೊ ಇವಾಗ ಜ್ಯೂಸು ಕುಡಿದ್ಬಿಡೋಣ. ನೀವು ತಗೊಳ್ಳಿ ಸ್ವಲ್ಪ ಸ್ಪೂನಲ್ಲಿ ಇದೆ. ಓಕೆ. ವಾವ್, ಬಿಸಿ ಮಾಡಿದ್ರಲ್ಲ, ಸೊ ಹೇಗೋ ಏನೋ ಅಂತ ಥಿಂಕ್ ಮಾಡ್ತಾ ಇದ್ದೆ. ಇನ್ನೂ ತಂಪಾಗಿರುತ್ತೆ ಅಲ್ವಾ? ಸೊ ಇದು ನ್ಯಾಚುರಲ್ ಆಗಿ ಚೆನ್ನಾಗಿದೆ. ಐಸ್ ಕ್ಯೂಬ್ ಎಲ್ಲ ಹಾಕಿದ ಕೂಡ ತುಂಬಾ ಕೂಲ್ ಅಂತ ಫೀಲ್ ಆಗ್ತಾ ಇದೆ. ದಿ ಬೆಸ್ಟ್. ತುಂಬ ಇಷ್ಟ ಆಯ್ತು ನನಗೆ. ಸೊ ಆಲ್ವೇಸ್ ನಾನು ಹೇಳ್ತೇನೆ, ನಿಮ್ಮ ಜೊತೆ ಈ ಥರ ಅಡುಗೆ ಮಾಡ್ತಾ ಇದ್ರೆ ತುಂಬ ವಿಷಯಗಳನ್ನು ಕಲಿತಾ ಇರ್ತೇವೆ ಅಂತ ಕೂಡ. ಇವತ್ತು ಕೂಡ ಹಾಗೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಗೆ ಅಮ್ಮ, ಪ್ರತಿ ಸಲ ಪ್ರೀತಿಯಿಂದ ನಮ್ಮ ಅಡುಗೆ ಮನೆಗೆ ಬರ್ತೀರಾ. ಇವತ್ತು ಕೂಡ ಅದೇ ಪ್ರೀತಿಯಿಂದ ನೀವು ಇಷ್ಟು ಚೆನ್ನಾಗಿರೋ ಅಡುಗೆ ಮಾಡಿಕೊಟ್ಟಿದ್ದಾಗೆ ಇದು ಟೇಸ್ಟ್ ಜಾಸ್ತಿ ಆಗಿದ್ದು. ಸೊ ನಿಮಗೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ ಇವರ ಕಡೆಯಿಂದ ಈ ಗಿಫ್ಟ್ ಹ್ಯಾಂಪರ್. ಥ್ಯಾಂಕ್ ಯು. ಈ ಶೆಕೆಗೆ ನಾನಂತೂ ಇದನ್ನು ಕುಡಿದು ಖಾಲಿ ಮಾಡಿಬಿಡೋದೆ. ಅದರಲ್ಲೂ ಈ ಚರ್ಮುರಿ ಅಂತೂ ತುಂಬಾ ಟೇಸ್ಟಿಯಾಗಿದೆ. ಜ್ಯೂಸ್ ಸಿಕ್ಕಾಪಟ್ಟೆ ಟೇಸ್ಟಿಯಾಗಿದೆ, ಕೂಲ್ ಆಗಿದೆ. ನೀವು ಕೂಡ ಹೀಗೆ ಪ್ರಿಪೇರ್ ಮಾಡ್ತಾ ಇರಿ. ನಮ್ಮ ಕಾರ್ಯಕ್ರಮ ಯಾವಾಗಲೂ ನೋಡ್ತಾ ಇರಿ. ಇನ್ನೊಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಟಾಟಾ, ಬಾಯ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್ ಕನ್ನೂರು, ಹಾಗೂ ನಾರನ್ಸ್, ಆ ಡೈಲಿ ಬ್ರೆಡ್, ಆ ಡೈಲಿ ಫುಡ್. ನಮ್ ಫ್ಯಾಮಿಲಿ ಹೆಲ್ತ್ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.